ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ವಿಟ್ಲ ವಲಯ ಬಂಟ್ವಾಳ ವಿದ್ಯುತ್ ಬಳಕೆದಾರರ ಹೋರಾಟ ಸಮಿತಿ ಜಂಟಿ ಆಶ್ರಯದಲ್ಲಿ ಸಾಲ ಸಂತ್ರಸ್ತ ಮಹಿಳೆಯರ ಬೀಡಿ ಕಾರ್ಮಿಕರ ಮತ್ತು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯುತ್ ಬಳಕೆದಾರರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ವಿಟ್ಲ ವಲಯ ಸಮಾವೇಶ ವಿಟ್ಲದ ಲ್ಯಾಂಪ್ಸ್ ಸೊಸೈಟಿ ಸಭಾಭವನದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ಅಧ್ಯಕ್ಷ ಬಿಎಂ ಭಟ್ ಅವರು ಮಾತನಾಡಿ, ಮಹಿಳಾ ಸಬಲೀಕರಣಕ್ಕಾಗಿ ಯೋಜನೆ ಬೇಕೇ ಹೊರತು ಮೈಕ್ರೋ ಫೈನಾನ್ಸ್ನ ಡೋಂಕಿ ಬೇಡ. ಸೇವಾ ಸಂಸ್ಥೆಗಳು ಮಾಡುವ ಸಹಾಯಕ್ಕೆ ಬಡ್ಡಿ ವಿಧಿಸುವ ಹಾಗಿಲ್ಲ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿಯಬೇಕು. ಚಳುವಳಿಗೆ ತಯಾರಾದಾಗ ಮಾತ್ರ ಬದಲಾವಣೆಗಳು ಸಾಧ್ಯ ಎಂದು ಹೇಳಿದರು. ತಹಸೀಲ್ದಾರ್ ಕೊಟ್ಟು ಜಾಗ ಸರ್ಕಾರಿ ಜಾಗ ತರಕಾರಿ ತಾತ್ಕಾಲಿಕ ಬೆಳೆ ಪರ್ಮನೆಂಟ್ ಬೆಳೆ ಕೊಡಿದ್ದು ಸರ್ಕಾರ ಉದಾಹರಣೆ ಕೊಟ್ಟು ಐಟು ಗುಳೆ ಮಾಡ್ತದೆ ಇದು ಲಾಭ ನಿಕ್ಲಿದ್ದು ಈ ರೀತಿ ಆ ಉದ್ದಿಮೆ ನಮ್ಮ ಪ್ರಾರಂಭ ಆಗ್ತದೆ ನಿಕ್ಲೊಳಗೆ ಅಗ್ರಿಮೆಂಟ್ ಮಾಡ್ತದೆ. ಅಗ್ರಿಮೆಂಟ್ ಇದ್ದಂತೆ ನಿಕ್ಲು ಜಾಗ ಸೇರಲ್ಲ ದಾಖಲೆ ಮಾತುಕೊಂಡು ಮಾತ್ರ ವ್ಯವಹಾರ. ನಮ್ಮ ದೇಶ ಸಂವಿಧಾನಬದ್ಧವಾದಂತಿನ ಕಾನೂನುಬದ್ಧವಾದಂತಿನ ಅಗ್ರಿಮೆಂಟ್ ಕೊಡು ನಿಕ್ಲು ಬ್ಯಾಂಕ್ ಸೊಸೈಟಿ ಸಾಲ ಮಾಡ್ಲಿ ನಿರ್ಣಯ ಕಾಪಿ ಸಾಲದ ಅರ್ಜಿ ಒಂದು ಸ್ವಲ್ಪ ಬಾಂಡ್ ಪೇಪರ್ ದಸ್ಕತ್ ಕೆಲವೊಮ್ಮೆ ಪೂರ ಗವರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಪೂರ ಗವರ್ಮೆಂಟ್ ನಿಕ್ಲು ನಮ್ಗೆ ಗೊತ್ತು, ನಂಗೆ ಮಾಹಿತಿ ಐತಿ, ನಂಗೆ ಸತ್ಯ ವಿಚಾರಣೆ ಗೊತ್ತು. ಆಂಧ್ರ ಕಡೆಗೆ ಮೋರ್ಟೋರಿಯಂ ಆಗ್ತದೆ, ಕಡೆಗೆ ಆಗ್ತದೆ ಹೊಸ ಒಂದು ಕಾನೂನು ಸ್ಥಾನ ಆಗ್ತದೆ. ಆ ಕಾನೂನು ಪ್ರಕಾರ ಆಗಿ ಬಂಟ್ವಾಳ ವಿದ್ಯುತ್ ಬಳಕೆದಾರರ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ರಮಾನಾಥ ಬೆಟ್ಲ ಅವರು ಮಾತನಾಡಿ, ಮೆಸ್ಕಾಂಗಳನ್ನು ಖಾಸಗೀಕರಣ ಮಾಡುತ್ತಾ ಸಾಗಿದಲ್ಲಿ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ತಾಲೂಕಿನ 100ಕ್ಕೂ ಅಧಿಕ ಮೀಟರ್ ರೀಡರ್ಗಳನ್ನು ಅಮಾನವೀಯತೆಯಿಂದ ನಡೆಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದರು. ಇಷ್ಟು ದಿವಸ ಅಂದ್ರೆ ಅವರಿಗೆ ಇಷ್ಟು ದಿವಸದಲ್ಲಿ ಇಷ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದು 20 ದಿವಸದಲ್ಲಿ ಮುಗಿಸಿ, ನೀವು 20 ದಿವಸ ನಿಮಗೆ ಸಂಬಳ ಕೊಡ್ತಾ 20 ದಿವಸದಲ್ಲಿ ಮುಗಿಸಿ ಅನ್ನುವಂಥ ರೀತಿಯಲ್ಲಿ ಅವರನ್ನು ಒಂದು ರೀತಿಯಲ್ಲಿ ಈ ಕೆಲಸಗಾರರನ್ನು ಈ ಕಾರ್ಮಿಕರನ್ನು ದುಡಿಸಿಕೊಳ್ಳುವ ರೀತಿ ಈಗಾಗಲೇ ಸರ್ಕಾರಗಳು ಎಲ್ಲ ಆ ಕಚೇರಿಗಳಲ್ಲಿ ಏನಂದ್ರೆ ಎಲ್ಲೋ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೊಡ್ತಾ ಇದ್ದಾರೆ. ಕೊಡುವಂಥ ಸಂದರ್ಭದಲ್ಲಿ ಇನ್ನು ಅವರಿಗೆ ಇಷ್ಟವರೆಗೆ ಅವರ ಸರ್ಕಾರದ ನಿಗದಿಪಡಿಸಿದ ಸಂಬಳವನ್ನು ಕೊಡಿಸಬೇಕು ಅನ್ನುವಂಥ ಒಂದು ರೀತಿ ರಿವಾಜುಗಳಲ್ಲಿ ಅದು ನಡೀತಾ ಇದೆ. ಅದನ್ನೇ ಮೆಟ್ಟಿ ನಿಂತು ಅದನ್ನೆಲ್ಲ ಬಿಟ್ಟು ಇವತ್ತು ಆ ತಿಂಗಳ ಸಂಬಳ ಅಂತ 20 ದಿವಸ ಸಂಬಳ ಕೊಡ್ತೀವಿ, 10 ದಿವಸ ರಜೆ ಅನ್ನೋ ರೀತಿಯಲ್ಲಿ ಆ ಒಂದು ಕೆಲಸ ದುಡಿಸಿಕೊಳ್ಳುವಂತ ಒಂದು ಏನು ಕ್ರಮ ಇದೆ ಇದು ಅಂದ್ರೆ 17 ವರ್ಷದಲ್ಲಿ ಈ ಮೀಟರ್ ರೀಡರ್ಗಳು ಈ ಕೆಲಸ ಮಾಡ್ತಿದ್ರು ಬಹಳ ಚೆನ್ನಾಗಿ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಲಿತ ಸೇವಾ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಋಣಮುಕ್ತ ಹೋರಾಟ ಸಮಿತಿಯ ಸಂಚಾಲಕ ಎಲ್ ಮಂಜುನಾಥ್, ಬೆಳ್ತಂಗಡಿ ದಲಿತ ಹಕ್ಕುಗಳ ರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಶ್ವರಿ, ಋಣಮುಕ್ತ ಹೋರಾಟ ಸಮಿತಿಯ ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ಪ್ರಮೀಳಾ, ಸಂಚಾಲಕಿ ರಂಜನಿ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.